ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಫೋಟೋಗ್ರಾಫರ್ ಬಗ್ಗೆ ಏನೋ ಕೆಟ್ಟ ಪದ ಯೂಸ್ ಮಾಡಿದ್ದಾರೆ ಅಂತೆಲ್ಲ ಹಾಕಿದ್ದಾರೆ. ಆ್ಯಸ್ ಎ ಫೋಟೋಗ್ರಾಫರ್ ಆಗಿ ನಾನು ಈ ಮೂವಿನ ರಿಲೀಸ್ ಆಗಿ ಇವಾಗಲೇ ನೋಡಿದೆ, ಅದರಲ್ಲಿ ಆ ರೀತಿ ಏನೂ ಇಲ್ಲ. ಬಹುಶಃ ಒಂದು ಜನರಿಗೆ ಆ ಫೋಟೋಗ್ರಫಿಯಲ್ಲಿ ಕೂಡ ತನ್ನ ಬದುಕನ್ನು ಒಂದು ಉನ್ನತ ರೀತಿ ತಗೊಂಡು ಹೋಗ್ಬೋದು ಅಂತೇಳಿ ಅದನ್ನು ಕೊಟ್ಟಿದ್ದಾರೆ. ಜೊತೆಗೆ ಆ ಫೋಟೋಗ್ರಫಿ ಕೂಡ ಒಂದು ಯಾವುದೋ ಕೀಳು ಮಟ್ಟದ ಉದ್ಯೋಗ ಅಲ್ಲ, ಅದು ಕೂಡ ಒಂದು ಭದ್ರತೆಯನ್ನು ಒದಗಿಸುತ್ತೆ ಅಂತ ಹೇಳೋದು ಈ ಸಿನಿಮಾ ತೋರಿಸಿಕೊಡುತ್ತೆ. ಥ್ಯಾಂಕ್ ಯು. ಬಹುಶಃ ಒಂದು ಫೋಟೋಗ್ರಾಫರ್ ಅವರ ಜೀವನದ ಒಂದು ಚರಿತ್ರೆಯನ್ನು ಹೇಳುವಂಥ ಒಂದು ಪ್ರಥಮ ಚಿತ್ರ ಅಂತ ಹೇಳಲಿಕ್ಕೆ ನಾನು ಒಂದು ಅತ್ಯಂತ ಖುಷಿ ಪಡ್ತಿದ್ದೇನೆ. ಕನ್ನಡದಲ್ಲಿ ಒಳ್ಳೆ ಚಿತ್ರ ಬಂದಿದೆ, ಯಾರು ಮಿಸ್ ಮಾಡ್ಕೋಬೇಡಿ. ಲಕ್ಕಿ ಮೇಲೆ ನಿಮಗೆ ಲವ್ ಆಗೋದು ಮಾತ್ರ ಗ್ಯಾರಂಟಿ. ವಿ ಫೀಲ್ ದ್ಯಾಟ್ ಮುಂಗಾರು ಮಳೆ ಫೀಲಿಂಗ್ ಎಟ್ ದ ಎಂಡ್. ಇಮೋಷನಲ್ ಲವ್ಲಿ ಮೂವಿ. ಬೊಂಬಾಟ್ ಸಿನಿಮಾ ದೂಪಿನಂಚಿನ ಮಾತಾ ತುಳು ಪ್ರೇಕ್ಷಕರಿಗೆ ನಮಸ್ಕಾರ. ಯಾನು ಸೂರಜ್ ಮಂಗಳೂರು. ಇನಿ ನಮ್ಮ ಕೂಡ್ಲದ PVR ಬೈದ ಫಾರಂ ಫಿಜಾ ಮಾಲ್ ಮುಲ್ಪೈನಿ ಒಂಜಿ ಕನ್ನಡ ಸಿನಿಮಾದ ಪ್ರೀಮಿಯರ್ ಶೋ ನಡಪೆರಂಡು. ಬಹುಶಃ ಈ ಸಿನಿಮಾದ ಪ್ರಥಮ ಪ್ರೀಮಿಯರ್ ಶೋ ಮೂಲ ನಡತೊಂದೊಂದಿಗೆ ಒಂದು ಸಿನಿಮಾ ಏರ್ನಂದಿಗೆ ಅನ್ನಗ ನಮ್ಮ ಒರಿಯರ್ದವರಿ ಅಸಲ್ ಮದಿಮೆ ಸಿನಿಮಾದ ಹೀರೋ ಲಿಖಿತ್ ಶೆಟ್ರನ ಆರು ನಟನಲ ಮಂದಿರು ಈ ಸಿನಿಮಾ ನಿರ್ಮಾಣಲ ಮಂದಿರು. ಸೊ ಕುಡ್ಲಗೆ ಬತ್ತದು ತುಳುವರಿಗೆ ಈ ಸಿನಿಮಾ ತೊಜಿಪೋಡು, ತುಳುನಾಡದ ಕಲಾವಿದರ ನಕ್ಲಿಗೆ ತೊಜಿಪೋಡು, ಬೊಕ್ಕ ಕುಡ್ಲದ ಫೋಟೋಗ್ರಫಿ ಅಸೋಸಿಯೇಷನ್ಗೆ ಈ ಸಿನಿಮಾನ ತೊಜಿಪೋಡು ಬಂದು ಇನಿ ಕುಡ್ಲದ PVR ಆಯ್ತಾ ಫಸ್ಟ್ ಪ್ರೀಮಿಯರ್ ಶೋನ ದೀತೇರು. ಸೊ ಆಡಿಯನ್ಸ್ ಆಲ್ರೆಡಿ ಬೈದೇರು, ಹೌಸ್ಫುಲ್ ಆತನು ಆಲ್ಮೋಸ್ಟ್ ಏರ್ ಮಾತ ಬೈದೇರು ಎಂಚ ಶೋ ನಡಪುಂಡು ಐದು ಬೊಕ್ಕ ಈ ಸಿನಿಮಾ ತುಯಿನಂಚಿನ ವೀಕ್ಷಕರ ಸಿನಿಮಾದ ಬಗ್ಗೆ ದಾದ ಪನ್ಪೇರು ಬಂದು ಅಕ್ಕನ ಬಾಯರ ಕೇನೊಂದು ಬರ್ಕ ಬಲೆ. ಆ್ಯಸ್ ಎ ಫೋಟೋಗ್ರಾಫರ್ ನಾನು ಕೂಡ ಒಬ್ಬ ಫೋಟೋಗ್ರಾಫರ್. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಫೋಟೋಗ್ರಾಫರ್ನ ಲೈಫಿನ ಬಗ್ಗೆ ಹೇಳಿದ್ದಾರೆ, ಒಳ್ಳೆಯದಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಫೋಟೋಗ್ರಾಫರ್ ಬಗ್ಗೆ ಏನೋ ಕೆಟ್ಟ ಪದ ಯೂಸ್ ಮಾಡಿದ್ದಾರೆ ಅಂತೆಲ್ಲ ಹಾಕಿದ್ದಾರೆ. ಆ್ಯಸ್ ಎ ಫೋಟೋಗ್ರಾಫರ್ ಆಗಿ ನಾನು ಈ ಮೂವಿನ ರಿಲೀಸ್ ಆಗಿ ಇವಾಗಲೇ ನೋಡಿದೆ, ಅದರಲ್ಲಿ ಆ ರೀತಿ ಏನೂ ಇಲ್ಲ. ಈ ಒಂದೆರಡು ವರ್ಡ್ಸ್ ಈ ಮೂವಿ ಅಂತ ಹೇಳುವಾಗ ಎಲ್ಲ ಕಡೆ ಯೂಸ್ ಮಾಡಬೇಕಾಗ್ತದೆ. ನಾನು ಹೇಳೋದಿಷ್ಟೇ, ದಯವಿಟ್ಟು ಮೂವಿ ಥರ ನೋಡಿ. ಅದರಲ್ಲಿ ಅದು ಯೂಸ್ ಮಾಡಿದ್ದಾರೆ, ಇದು ಯೂಸ್ ಮಾಡಿದ್ದಾರೆ, ಎಲ್ಲಿ ಏನಾದರೂ ಯೂಸ್ ಮಾಡಲೇಬೇಕಾಗುತ್ತೆ. ಫೋಟೋಗ್ರಾಫರ್ ಬಗ್ಗೆನೂ ಮಾಡಬೇಕಾಗುತ್ತೆ. ಒಂದು ಮೂವಿ ಹೇಳುವಾಗ ಅದರಲ್ಲಿ ಫೋಟೋಗ್ರಫಿ ಬಗ್ಗೆ ಬರ್ತದೆ, ವಕೀಲರು ಬರ್ತಾರೆ ಅಥವಾ ಅರ್ಚಕರು ಬರ್ತಾರೆ, ಎಲ್ಲರೂ ಬರ್ತಾರೆ. ಎಲ್ಲ ಪ್ರತಿಯೊಂದು ವಿಚಾರಗಳು ಬರುವಾಗ ಅದನ್ನು ನಾವು ಪಾಸಿಟಿವ್ ಆಗಿ ತಗೊಳ್ಬೇಕು. ಮತ್ತು ಮೂವಿ ನೋಡಿ ಅದರಲ್ಲಿ ತುಂಬ ಕೆಟ್ಟದಾಗಿದ್ದರೆ ನೀವೊಂದು ಕಮೆಂಟ್ ಮಾಡೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋದಕ್ಕೆ ಅರ್ಥ ಇದೆ. ಇದೆಲ್ಲ ಸುಮ್ಮನೆ ವೈರಲ್ ಮಾಡಿ ಒಂದು ಬಂಡವಾಳ ಹಾಕಿ ಎರಡೂವರೆ ವರ್ಷ ಕಷ್ಟಪಟ್ಟಿರ್ತಾರೆ ಒಂದು ಮೂವಿನ. ಆ ಮೂವಿನ ದಯವಿಟ್ಟು ಈ ಥರ ಒಂದು ರಾಂಗ್ ಮೆಸೇಜಿಂದ ಸ್ಪಾಯ್ಲ್ ಮಾಡಬೇಡಿ. ಚೆನ್ನಾಗಿದೆ ಮೂವಿ, ಫೋಟೋಗ್ರಾಫರ್ ಸ್ಟೋರಿನೂ ಚೆನ್ನಾಗಿದೆ. ಎಲ್ಲೂ ಫ್ಲರ್ಟ್ ಮಾಡೋದು ಆ ಥರ ಈ ಥರ ಎಲ್ಲೂ ಇಲ್ಲ. ದಯವಿಟ್ಟು ಮೂವಿ ನೋಡಿ ಆಮೇಲೆ ಅದಕ್ಕೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ರೆಸ್ಪಾನ್ಸ್ ಕೊಡಿ. ದಯವಿಟ್ಟು ಬಂದು ಒಂದು ಸಲ ಆದರೂ ಥಿಯೇಟ್ರಿಗೆ ಬಂದು ಈ ಮೂವಿನ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಂ, ಈಗ ಮಸ್ತ್ ಖುಷಿ ಆಂಡ್ ಫಸ್ಟ್ ಕನ್ನಡ ಅರ್ಥ ಆ ಪೂಜೆಗೆ ಜಾಸ್ತಿ ಅದರ ಮಸ್ತ್ ಖುಷಿ ಆಂಡ್ ఒక రెండు ಮೆಸೇಜ್ ಉಂಡೇಟು ಒಂಜಿ ಪ್ರೀತಿದ ಬಗ್ಗೆ ಒಂಜಿ ಫೋಟೋಗ್ರಾಫರ್ನ ಕ್ಲೇನ ಕಷ್ಟ ಈಗ ಮಸ್ತ್ ಖುಷಿ ಆಂಡ್ ಬರ್ ಶೋಕ್ ಆಂಡ್ ಅವು ಎಂಟೋಲ್ ಮುಟ್ಟ ಐತೆ ಸಸ್ಪೆನ್ಸ್ ಇತ್ತು ಐದ ಬಗ್ಗೆ ಬರ್ ಶೋಕ್ ಆಂಡ್ ಐತೆ ಫೋಟೋಗ್ರಾಫರ್ಗೆ ಒಂಜಿ ಬಂಗಾದ ವಿಷಯ ಪೂರ ಬರ್ ಶೋಕ್ ಆತಂದು ದಾಲ ದೂರಜೆ ಲವ್ತ ವಿಷಯ ಎಲ್ಲ ಬರಿ ಲವ್ ಮಂತಿ ಬೊಕ ಬುಡ್ರೆ ಬರಿ ಲಾಸ್ಟ್ ಮುಟ್ಟ ಒಟ್ಟಿಗೆ ಉಪ್ಪೋಡು ಅವು ಎಡ್ಡೆ ಮೆಸೇಜ್ ಮಾತೇನಲ್ಲ ಆ್ಯಕ್ಟಿಂಗ್ ಭಾರಿ ಶೋಕ್ ಆದ್ರೆ ಮುನ್ನ ಭಾರಿ ಶೋಕ್ ಆದ ನಾವೆಲ್ಲ ಹೀರೋ ಲಿಖಿತ್ ಶೆಟ್ಟಿನ ಎರಡು ಪೊಣ್ಣುಲು ಭಾರಿ ಶೋಕ್ ಮಾಡ್ತೇನೆ ಮಾತೆಲ್ಲ ಸಪೋರ್ಟ್ ಮಲ್ಪಗ ನಮ್ಮ ಫಿಲ್ಮ್ ಎಡ್ಡೆ ರೀತಿ ಪಾಡ್. ಥ್ಯಾಂಕ್ ಯು. ನಾವು ಮಡಿಕೇರಿಯಿಂದ ಬಂದಿದ್ದೇವೆ. ಬಹುಶಃ ಈ ಸಿನಿಮಾದ ಇಂಟರ್ವ್ಯೂಲ್ ನಂತರ ಒಂದು ರೀತಿಯ ಕುತೂಹಲನ ಇಟ್ಟಿತ್ತು ಆ ಬಂಗಾರಿ ಅಂತ ಹೇಳುವಂಥದ್ದು. ಬಹುಶಃ ಒಂದು ಜನರಿಗೆ ಆ ಫೋಟೋಗ್ರಫಿಯಲ್ಲಿ ಕೂಡ ತನ್ನ ಬದುಕನ್ನು
ಒಂದು ಉನ್ನತ ರೀತಿ ತಗೊಂಡು ಹೋಗ್ಬೋದು ಅಂತ ಹೇಳೋದನ್ನು ಕೊಟ್ಟಿದ್ದಾರೆ. ಜೊತೆಗೆ ಆ ಫೋಟೋಗ್ರಫಿ ಕೂಡ ಒಂದು ಯಾವುದೋ ಕೀಳು ಮಟ್ಟದ ಉದ್ಯೋಗ ಅಲ್ಲ, ಅದು ಕೂಡ ಒಂದು ಭದ್ರತೆಯನ್ನು ಒದಗಿಸುತ್ತೆ ಅಂತ ಹೇಳೋದು ಈ ಸಿನಿಮಾ ತೋರಿಸಿಕೊಡುತ್ತೆ. ಥ್ಯಾಂಕ್ ಯು. ಸೂಪರ್ ಎಡಾತ್ ಮೂವಿ ನಮ್ಮ ಒಂದು ಫೋಟೋಗ್ರಾಫಿ ಹಿಡ್ದು ಎಡ್ಡೆ ಮೂವಿ ಕೊಡ್ತಾರೆ ಎಡ್ ಕನೆಕ್ಟ್ ಆಡಿ ಮೂವಿ ಎಡ್ಡೆ ಇತ್ತು ಎನ್ನ ಫ್ರೆಂಡ್ ಸರ್ಕಲ್ ಪೂರ ಇವೆಂಟ್ ಫೋಟೋಗ್ರಾಫರ್ಸ್ ಸೊ ವೆರಿ ಕನೆಕ್ಟಿಂಗ್ ಮೂವಿ ಎಡ್ಡೆ ಇತ್ತು ಎಡ್ಡೆ ಸ್ಟೋರಿ ವಾಚ್ ಮಾಡಿ. ಈಗ ತಾನೇ ನಾವು ಫುಲ್ ಮೀಲ್ಸ್ ಅನ್ನೋ ಒಂದು ಚಲನಚಿತ್ರವನ್ನು ನೋಡಿ ಬಂದೆವು. ನಮ್ಮ ತುಳುನಾಡಿನ ಒಬ್ಬ ಯುವಕ ಲಿಖಿತ್ ಶೆಟ್ಟಿ ಒಂದು 10 ವರ್ಷದ ಹಿಂದೆ ತುಳು ಇಂಡಸ್ಟ್ರಿಯಲ್ಲಿ ಒಂದು ಹೀರೋ ಆಗಿ ಈಗ ತುಳುವಲ್ಲಿ ಕೆಲವೊಂದು ಫಿಲ್ಮನ್ನು ಮಾಡಿ ಈಗ ಕನ್ನಡದಲ್ಲಿ ಒಂದು ನಟನೆ ಮಾಡುವ ಮುಖಾಂತರ ಎಲ್ಲರ ಮನ ಗೆದ್ದಿರುವಂಥ ಯುವಕ. ಇದೊಂದು ಫಿಲ್ಮು ಒಂದು ವಿಶೇಷತೆ ಯಾಕೆ ಅಂತ ಹೇಳಿದ್ರೆ ನಮ್ಮ ವೃತ್ತಿ ಬದುಕಿನ ಒಂದು ಇದು ಫಿಲ್ಮು. ಫೋಟೋಗ್ರಾಫರ್ಸ್ ಆಗಿ ಅವರ ಕಷ್ಟ ಏನಿರ್ಬೋದು, ಅವರು ಪಡುವಂಥ ಒಂದು ಭಾವನೆ ಇರ್ಬೋದು, ಈಗಿನ ಕಾಂಪಿಟೇಷನ್ ಯುಗದಲ್ಲಿ ಯಾವ ರೀತಿ ಕರ್ತವ್ಯ ನಿರ್ವಹಿಸ್ಬೋದು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಒಂದು ಒಳ್ಳೆಯ ಸ್ಟೋರಿಯನ್ನು ಕೊಟ್ಟಿದ್ದಾರೆ. 100% ದೊಡ್ಡ ಮಟ್ಟದ ಸಕ್ಸಸ್ ಆಗುತ್ತೆ. ಆ ಫಿಲ್ಮಲ್ಲಿ ನಾಯಕ ಒಬ್ಬ ಫೋಟೋಗ್ರಾಫರ್ ಆಗಿರ್ಬೋದು, ಬಟ್ ಎಲ್ಲರೂ ತನ್ನ ವೃತ್ತಿ ಅಂತೇಳಿ ತೊಗೊಂಡಾಗ ಫೋಟೋಗ್ರಾಫರ್ ಮಾತ್ರ ಅಲ್ಲ ಅಂತ ತೊಗೊಂಡಾಗ ಇದೊಂದು ಅತ್ಯುತ್ತಮ ಒಂದು ಚಿತ್ರ. ಬಹುಶಃ ಒಂದು ಫೋಟೋಗ್ರಾಫರ್ ಅವರ ಜೀವನದ ಒಂದು ಚರಿತ್ರೆಯನ್ನು ಹೇಳುವಂಥ ಒಂದು ಪ್ರಥಮ ಚಿತ್ರ ಅಂತ ಹೇಳಲಿಕ್ಕೆ ನಾನು ಒಂದು ಅತ್ಯಂತ ಖುಷಿ ಪಡ್ತಿದ್ದೇನೆ. ಆಲ್ ದಿ ಬೆಸ್ಟ್ ಎಲ್ಲ ಟೀಮಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ರೆ ಅವ್ರಿಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತೇನೆ. ಥ್ಯಾಂಕ್ ಯು. ನಮ್ಮ ತುಳುನಾಡಿನ ಕಲಾವಿದ ಲಿಖಿತ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಒಳ್ಳೆ ಮಾಡಿದ್ದಾರೆ. ಮೊದಲು ಒರಿಯಾದವರೇ ಅಸಲಲ್ಲೂ ನೋಡಿದ್ದೇನೆ, ಮತ್ತು ಓವರಾಲ್ ಸ್ಟೋರಿ ಎಲ್ಲ ಒಳ್ಳೆ ಇತ್ತು. ಈಗೊಂದು ಫೋಟೋಗ್ರಾಫರ್ ಬಗ್ಗೆ ಇದರಲ್ಲಿ ತೋರಿಸಿದ್ದಾರೆ ಅವರದ್ದು. ಫೋಟೋಗ್ರಾಫ್ ಅವರಿಗೆ ಸಹ ಒಂದು ಮನಸ್ಸಲ್ಲಿ ಭಾವನೆ ಉಂಟಂತೇಳಿ ಎಷ್ಟು ಚೆನ್ನಾಗಿ ಇವರು ಇದರಲ್ಲಿ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ಅಂದರೆ ಪ್ರತಿಯೊಬ್ಬರ ಲೈಫಲ್ಲಿಯೂ ಏನೋ ಹೆಚ್ಚು ಕಡಿಮೆ ಆಗ್ತದೆ. ಅದನ್ನು ಮತ್ತು ಗಂಡ ಹೆಂಡತಿ ಅಥವಾ ಲವ್ವರ್ಸ್ ಮ್ಯಾರೇಜ್ ಆಗೋ ಮೊದಲು ಸಹ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಡ್ಬೇಕು. ಏನೋ ಬ್ಯುಸಿ ಇದ್ದಾರೆ, ಹುಡುಗಿನೂ ಅರ್ಥ ಮಾಡಬೇಕು, ಹುಡುಗರು ಅಷ್ಟೇ ಅವರ ಭಾವನೆಗಳನ್ನು ಅರ್ಥ ಮಾಡುವ ಒಂದು ಮೆಸೇಜನ್ನು ಒಳ್ಳೆ ರೀತಿ ಕೊಟ್ಟಿದ್ದಾರೆ. ಓವರಾಲ್ ಒಳ್ಳೆ ಆಗಿದೆ. ರೊಮ್ಯಾಂಟಿಕ್ ಸೀನ್ ಇದೆ, ಎಲ್ಲ ಖುಷಿ ಆಯಿತು. ಎಲ್ಲ ಮಿಕ್ಸ್ ಆಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಒಂಜಿ ಎಡ್ಡೆ ಫೀಲ್ ಗುಡ್ ಮೂವಿ. ఒక ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಡ್ಡೆ ಇತ್ತು, ಆ ಸೀನ್ಗೆ ಮಸ್ತ್ ಸಿಂಕ್ ಆದ ಶೋಕ್ ಇತ್ತು. ಒಂಜಿ ಏಪಾಲ ನೆನಪು ಗುರಿಯುನ ಒಂಜಿ ಮೆಸೇಜ್ ಪಂಡ ಕ್ಯಾಮರಾಗ ಗೊತ್ತಿಜ್ಜಿ ವಾಟ್ ಏಜ್ ಇಟ್ ಯೂಸ್ ಮನ್ಪುನಾಯೆ ವಾ ಏಜ್ದ ಎಂದು ಗೊತ್ತಿಜ್ಜಿ. ಸೊ ಫೋಟೋಗ್ರಾಫರ್ಸ್ನ ಒಂಜಿ ಬದುಕದ ಒಂಜಿ ಚಿತ್ರಣನಿ ಭಾರಿ ಶೋಕುಡು ತೋಚ್ ಮಯರ್. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಸುರಜ್. ಬಾಯ್. ಮಸ್ಟ್ ವಾಚ್ 10 on 10. ಅಂದರೆ ಅದು ಒಂದು ಒನ್ ಕೈಂಡ್ ಆಫ್ ಲೈಕ್ as a modern person, like a Gen Z, enklau connect and must. It's like you can watch with the whole family and you must come to watch this film. Loved it. Thank you. ಒಳ್ಳೆ ಬಂದಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡುವಂಥ ಒಂದು ಚಿತ್ರ. ಸೂಪರ್ ಡೈರೆಕ್ಷನ್ ಸೂಪರ್, ಮತ್ತು ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಎಲ್ಲರೂ ಸಹ ಬಂದು ನೋಡಿ ಚಿತ್ರಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸ್ಟೋರಿ ಒಳ್ಳೆ ಕನೆಕ್ಟ್ ಆಗುತ್ತೆ, ಮತ್ತು ಟ್ರೈಲರ್ ನೋಡುವಾಗ ಬೇರೆಯೇ ಇಮೇಜ್ ಬರುತ್ತೆ, ಬಟ್ ಮೂವಿ ಬಂದು ನೋಡಿದ ಮೇಲೆ ಅದೊಂದು ಸೀನರಿ ಬೇರೆ ಆಗುತ್ತೆ. ಎಂಡಿಂಗ್ ಸೂಪರ್ ಆಗಿದೆ, ಒಳ್ಳೆ ಉಂಟು ಮೂವಿ. ಒಳ್ಳೆ ಭಾರಿ ಶೋಕ್ದ ಮೂವಿ, ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಅ ಫ್ರೆಶ್ ಮೂವಿ. ಆಫ್ಟರ್ ಲಾಂಗ್ ಟೈಮ್ ಒಂದು ರೊಮ್ಯಾಂಟಿಕ್ ಫ್ರೆಂಡ್ಶಿಪ್ ಥ್ರಿಲ್ಲರ್ ನೋಡಲಾಗಾಯಿತು. ಇಟ್ ಇಸ್ ಅ ಗ್ರೇಟ್ ಟೈಮ್. ಆಲ್ ದಿ ಬೆಸ್ಟ್ ಟು ದ ಹೋಲ್ ಟೀಮ್. ಕನ್ನಡದಲ್ಲಿ ಒಳ್ಳೆ ಚಿತ್ರ ಬಂದಿದೆ, ಯಾರು ಮಿಸ್ ಮಾಡ್ಕೋಬೇಡಿ. ಲಕ್ಕಿ ಮೇಲೆ ನಿಮಗೆ ಲವ್ ಆಗೋದು ಮಾತ್ರ ಗ್ಯಾರಂಟಿ. ವಿ ಫೀಲ್ ದ್ಯಾಟ್ ಮುಂಗಾರು ಮಳೆ ಫೀಲಿಂಗ್ ಎಟ್ ದ ಎಂಡ್. ಇಮೋಷನಲ್ ಲವ್ಲಿ ಮೂವಿ. ಮಸ್ತ್ ಶೋಕ್ ಆತನ. ಲೈಕ್ ಒಂಜಿ ಫೋಟೋಗ್ರಾಫರ್ನ ಒಂಜಿ ಥೀಮ್ದು ಒಂದು ಟೈಟಲ್ ಫುಲ್ ಮೀನ್ಸ್ ಓಲ್ ಕನೆಕ್ಟ್ ಆಪುಂಡು ಬಂದಾಗ ಕ್ಲೈಮ್ಯಾಕ್ಸ್ ಬಂದಾಗ ಬಂಜಾರ ಆಪುಂಡು ಎಮೋಷನ್ಸ್. ಸೊ ಪ್ರತಿಯೊಬ್ಬನ ಆ್ಯಕ್ಟಿಂಗ್ ಆದುಪ್ಪಡು ಅತ್ತಡ ನಮ್ಮ ಒಂಜಿ ಬಂಗಾರಿನ ಆ್ಯಕ್ಟಿಂಗ್ ಆದುಪ್ಪಡು ಮಸ್ತ್ ಶೋಕ್ ಎಮೋಷ್ನಲಿ ಕನೆಕ್ಟ್ ಮಾಡ್ತಿದ್ದೀರಿ. ಆ ಒಂಜಿ ಕ್ಲೈಮ್ಯಾಕ್ಸ್ ಬನ್ನ ಮುಟ್ಟ ಪ್ರತಿ ಊರಿಲ ವೆಯ್ಟ್ ಮನ್ಪೋಡಾಯ್ನಾನೆ, ಇನ್ಕ್ಲೂಡಿಂಗ್ ಮ್ಯೂಸಿಕ್ ಆದುಪ್ಪು ಐಟುಪುನ ಒಂಜಿ ಎಲ್ಲಿಲ್ಲ ಬಿಟ್ ಸಾಂಗ್ಸ್ ಆದುಪ್ಪು ಪ್ರತಿ ಒಂಜಿನ ಮಸ್ತ್ ಕನೆಕ್ಟ್ ಆಪುಂಡು ಜನಕ್ಲೆಗ್. ಪ್ರತಿ ಊರಿಲ ಬತ್ತು ಫುಲ್ ಮೀಲ್ಸ್ ಒಂಜಿ ಸರ್ಮಂತ್ ಪೋಲೆ ಮಸ್ತ್ ಶೋಕ್ ಆಯ್ನ ಮೂವಿ. ತುಂಬ ಚೆನ್ನಾಗಿತ್ತು. ಎಲ್ಲರೂ ನೋಡುವಂಥ ಫಿಲ್ಮ್, ಎಲ್ಲರೂ ನೋಡಲಿ. ಎಲ್ಲ ಆ್ಯಕ್ಟಿಂಗ್ ಎಲ್ಲರದ್ದು ಆ್ಯಕ್ಟಿಂಗ್ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಹಾಫು ತುಂಬ ಕಾಮಿಡಿ ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫು ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇತ್ತು, ನೆಕ್ಸ್ಟ್ ಏನಾಗುತ್ತೆ ಅಂತ ಚೆನ್ನಾಗಿತ್ತು. ಎಸ್, ಎಲ್ರಿಗೂ ನಮಸ್ಕಾರ. ಮೂವಿ ಅಂತೂ ಸೂಪರ್ ಆಗಿತ್ತು, ಮಸ್ಟ್ ವಾಚ್ ಮೂವಿ ಅಂತ ಹೇಳ್ಬೋದು. ಆ್ಯಂಡ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಒಂದು ಮಿಡಲ್ ಕ್ಲಾಸ್ ಹುಡುಗನ ಅಥವಾ ಮಿಡಲ್ ಕ್ಲಾಸ್ ಕ್ಯಾಮ್ರಾಮ್ಯಾನ್ನ ಒಂದು ಲವ್ ಸ್ಟೋರಿ ಯಾವ ರೀತಿ ಟರ್ನ್ ಆಗುತ್ತೆ, ಅಲ್ಲಿ ಇರುವಂತಹ ಕಷ್ಟಗಳೇನು, ಇದೆಲ್ಲ ನಮಗೆ ಈ ಮೂವಿಯಿಂದ ನೋಡ್ಲಿಕ್ಕೆ ಸಿಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಆ್ಯಕ್ಟರ್ಸ್ ಅಂತೂ ನೆಕ್ಸ್ಟ್ ಲೆವೆಲ್.
ತುಂಬಾ ವರ್ಕ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡೋದಿಷ್ಟೇ, ಸೊ ಯಾವುದೇ ರೀತಿಯ ಅಂತಹ ಇಂಟೆನ್ಷನ್ ಮೈಂಡಲ್ಲಿ ಇಟ್ಕೊಳ್ಳೋದೆ ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಈ ಮೂವಿನ ನೋಡಬೇಕು. ಆ್ಯಂಡ್ ಹೊಸ ಪ್ರತಿಭೆಗಳಿಗೆ ನೀವು ಸಪೋರ್ಟ್ ಮಾಡಲೇಬೇಕು. ಲಿಖಿತ್ ಬ್ರೋನ ಆ್ಯಕ್ಟಿಂಗ್ ಅಂತೂ ಆಸಮ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಭಾರಿ ತುಂಬ ಒಳ್ಳೆಯ ಒಂದು ಸಿನಿಮಾ. ನಾನಂತ ಹೇಳಿದರೆ ಲಿಖಿತ್ ಶೆಟ್ಟಿ ಅವರದ ಮದುವೆ ಪಿಕ್ಚರ್ ಆದಮೇಲೆ ಯಾವುದೇ ಸಿನಿಮಾನ ನೋಡಲಿಲ್ಲ ನಾನು. ಅದನ್ನು ಅವರನ್ನು ನೋಡಬೇಕಂತಲೇ ನಾನು ಪುತ್ತೂರಿನಿಂದ ಇಲ್ಲಿಗೆ ಬಂದಿದ್ದೇನೆ. ನನಗೆ ಒಂದು ಕತೆ ನೋಡಿ ಸಿನಿಮಾ ನೋಡಿ ತುಂಬ ಖುಷಿಯಾಯಿತು. ಅಂದರೆ ಈ ತನಕ ಬಂದ ಸಿನಿಮಾಗಿಂತ ಇದು ಒಳ್ಳೆಯ ಸಿನಿಮಾ. ಮತ್ತು ಇದರ ಡೈರೆಕ್ಷನ್ ಅಂತೂ ಸೂಪರ್ ಆಗಿದೆ. ಮತ್ತು ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಸಾಂಗ್ ಆಗಲಿ ತುಂಬ ಒಳ್ಳೆಯದಾಗಿದೆ. ಈ ಸಿನಿಮಾನ ಎಲ್ಲರೂ ನೋಡಿ ಇದಕ್ಕೆ ಪ್ರೋತ್ಸಾಹ ಮಾಡಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಫಿಲ್ಮ್ ಭಾಳ ಶೋಕ್ ಇತ್ತು ಪನ್ಪುಣ ಹೊಸ ಜವನಿನ ಮಲ್ಲಿನ ಮೂವಿ ಆಂಡಲ್ಲ ಗೊತ್ತಾಯ್ತು. ಎಡ್ಡೆ ಆ್ಯಕ್ಟಿಂಗ್ ವೈಸ್ ಅವಾರ್ಡ್, ಸ್ಟೋರಿ ವೈಸ್ ಅವಾರ್ಡ್ ಭಾಳ ಶೋಕ್ ಇತ್ತು. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್. ಅವು ಒಂಥರ ಬುಲ್ಪೆರ ಬರ್ತೇನೆ ಪೂರೆಗಿಲ್ಲ. ನನ್ನ ಫ್ಯಾಮಿಲಿ ಒಟ್ಟಿಗೆ ಬಂದಿತ್ತೆ ಮಾತಾಗಿಲ್ಲ ಲೈಕಂಡು. ಸೊ ವೆರಿ ಗುಡ್ ಮೂವಿ, ಆಲ್ ದ ಬೆಸ್ಟ್. ನಮ್ಮ ಕುಡ್ಲದನೇ ಜವಾನಿ ಮಲ್ಲಿನ ಫಿಲ್ಮ್ ಊರೆಲ್ಲ ಸಪೋರ್ಟ್ ಮಲ್ಪಲಿ ಭಾರಿ ಶೋಕದ ಫಿಲ್ಮ್. ಮಾತೆಲ್ಲ ಬತ್ತು ಹೋಲಿ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಭಾರಿ ಒಳ್ಳೆ ಸೂಪರ್ ಮೂವಿ. ಮಾತ್ರ ಏನಂತ ಹೇಳಿದರೆ ಒಂದು ನ್ಯಾಚುರಲ್ ಆಗಿ ಎಲ್ಲರೂ ಒಳ್ಳೆ ಚೆಂದ ಆ್ಯಕ್ಟ್ ಮಾಡಿದ್ದಾರೆ. ಲಿಖಿತ್ ಶೆಟ್ಟಿ ಸೂಪರ್ ಆ್ಯಕ್ಟಿಂಗ್, ಬಂಗಾರಿ ಪಾರ್ಟ್ ಮತ್ತು ಹೀರೋಯಿನ್ಸ್ ಇಬ್ಬರು ಸಹ ಭಾರಿ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಅದಕ್ಕಿಂತ ಇನ್ನೂ ಸಹ ಮುಖ್ಯವಾಗಿ ಹೇಳೋದು ಅಂತ ಹೇಳಿದ್ರೆ ಗುರುವಣ್ಣಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಸ್ ವೆರಿ ಬ್ಯೂಟಿಫುಲ್. ಅಲ್ಲಿ ಎಲ್ಲಿ ಸೀನಿಗೆ ತಕ್ಕ ಎಲ್ಲಿ ಮ್ಯೂಸಿಕ್ ಬರಬೇಕು ಅಲ್ಲಿ ಮ್ಯೂಸಿಕ್ ಬಂದಿದೆ. ಅಂತೂ ಫಿಲ್ಮ್ ಅಂತೂ ಬ್ಯೂಟಿಫುಲ್. ಎಲ್ಲರೂ ನೋಡಿ ಒಂದು ಎಂಜಾಯ್ ಮಾಡುವಂಥ ಒಂದು ಫಿಲ್ಮ್ ಮತ್ತೊಂದು ಒಳ್ಳೆ ಫೀಲಿಂಗ್ ಇತ್ತು ಅದರಲ್ಲಿ. ಖುಷಿಯಾಯಿತು. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು. ಫೋಟೋಗ್ರಾಫರ್ಗಳೆಲ್ಲ ನೋಡಲೇಬೇಕಾದ ಸಿನಿಮಾ. ಪುನೀತ್ ಜೊತೆ ನಾವು ಕೂತ್ಕೊಂಡು ನೋಡಿದ್ವಿ, ಪುನಿಗೂ ಕನೆಕ್ಟ್ ಆಯಿತು. ಹಾಗೆ ಹೇಳಿದರು ನನಗೊಂದು ಫ್ಲ್ಯಾಶ್ ಬ್ಯಾಕಿಗೆ ನೆನಪಾಯ್ತು ಹೇಳಿ. ಮೇ ಬಿ ಅವ್ರು ಇವತ್ತು ಫೋನ್ ಮಾಡ್ಬೋದೇನೋ. ತುಂಬ ಚೆನ್ನಾಗಿ ಮಾಡಿದರು ಲಿಖಿತ್ ಅವರು. ಒಂದು ನಮ್ಮೂರ್ದು ಜವಾನ ಮಲ್ತಿನ ಪಿಕ್ಚರ್ ಮಿಸ್ ಮಾಡಿ ಬಂದು ತೂಲೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬೆಸ್ಟ್ ಆಫ್ ಲಕ್ ಇಡೀ ಟೀಮ್ಗೆ. ಹೌದು, ಫೋಟೋಗ್ರಾಫಿ ಚೆನ್ನಾಗಿ ಶೂಟಿಂಗ್ ಮಾಡಿದ್ದಾರೆ. ಬಟ್ ಒಳ್ಳೆಯದು ಮೆಸೇಜ್ ಇದೆ ಜನರಿಗೆ. ಓಕೆ, ಥ್ಯಾಂಕ್ ಯು. ಮೂವಿ ಸೂಪರ್. ಲಿಖಿತ್ ಶೆಟ್ಟಿನ ಆ್ಯಕ್ಟಿಂಗ್ ಒಂದು ಎಡ್ಡೆ ಮಲ್ದೇರು. ಲವ್ ಸ್ಟೋರಿ ಅವಾರ್ಡು, ಸಾಂಗ್ ಅವಾರ್ಡು, ಮ್ಯೂಸಿಕ್ ಹಿಡಿದು ಬತ್ತಿನ ಎಡ್ಡೆ ಮಲ್ದೇರು. ಕನ್ನಡಡು ಒಂಜಿ ಡಿಫ್ರೆಂಟ್ ಲೆವೆಲ್ ಉಂಟು. ಫೋಟೋಗ್ರಾಫರ್ನಾಗ್ಲ ಒಂಜಿ ಲೈಫ್ ಶೇಡ್ ಒಂಜಿ ಲವ್ ಸ್ಟೋರಿ ಒಂಜಿ ಎಡ್ಡೆ ಮಲ್ದೇರು. ಸೂಪರ್. ಏನಾಗಿದೆ ಈಗ ದೊಡ್ಡದು ಸ್ಟಾರ್ ಮತ್ತು ಹಳೆ ಬರೆದು ಹೊಸಬರು ತಾರತಮ್ಯ ಮಾಡ್ತಾಯಿದ್ದಾರೆ. ದಯಮಾಡಿ ಪ್ರೇಕ್ಷಕರಿಗೆ ಕೇಳ್ಕೊಳ್ಳೋದು ಒಂದೇ, ದಯಮಾಡಿ ಯಾರು ಕಾಂತಾರ ದೊಡ್ಡ ಸ್ಟಾರ್ ಮತ್ತು ಹೊಸಬರು ಅಂಥೇಳಿ ಎಲ್ಲ ಕಡೆ ಅದೊಂದು ಹುಚ್ಚರಾಟ ಶುರುವಾಗಿದೆ ಇಡೀ ಕರ್ನಾಟಕದಾದ್ಯಂತ. ಅದು ಹುಚ್ಚರಾಟ ನಿಲ್ಲಬೇಕು. ನಮ್ಮದು ಕನ್ನಡ ಚಿತ್ರಗಳು ಗೆಲ್ಲಬೇಕು. ಮತ್ತು ಎಲ್ಲರೂ ತಾರತಮ್ಯ ಮಾಡದ ಹಾಗೆ ಬಂದು ಎಲ್ಲರೂ ಪಿಕ್ಚರ್ ಹೊಸಬರದು ಹಳೆಯಬ್ರದ್ದು ಎಲ್ಲ ಪಿಕ್ಚರ್ ಒಂದೇ ಒಂದು ಸಮಾನವಾಗಿ ನೋಡಬೇಕು ಎಲ್ಲರೂ ಬಂದು ಅಂಥೇಳಿ ಒಂದು ಕಳಕಳಿ ವಿನಂತಿ. ಭಾರಿ ದುಃಖ ಆಗ್ತದೆ. ಈಗ ಕಾಂತಾರ ಶಾಪವೋ ವರವೋ ಅಂಥೇಳಿ ಇವತ್ತಿಂದು ಇದು ಪೇಪರಲ್ಲಿ ಬಂದಿದೆ. ಕಾಂತಾರ 800 ರೂಪಾಯಿ ಕೊಟ್ಟು ಫಸ್ಟ್ ಶೋಲ್ಲ ಹೋಗ್ತಾರೆ. ಇದು ಬೇರೆ ಹಳೆಬರು ಪಿಕ್ಚರ್ ಯಾಕೋ 100 ರೂಪಾಯಿ 200 ರೂಪಾಯಿ ಕೊಟ್ಟು ಹೋಗೋದಿಲ್ಲ. ಎಷ್ಟು ಮೂವಿ ಕಾಂತಾರ ಆಗಿದ್ಮೇಲೆ ಎಷ್ಟು ಒಳ್ಳೆ ಮೂವಿ ಬಂತು. ಯಾರು ಹೋಗೋದೇ ಇಲ್ಲ, ಅಲ್ಲಿ ನೋಡೋದೇ ಇಲ್ಲ. ಭಾರಿ ಒಂದು ಈಗ ಬೇರೆ ಲ್ಯಾಂಗ್ವೇಜ್ ಹೋದರೆ ನಾವು ಕನ್ನಡ ಅಲ್ಲ, ಮಲಯಾಳಮ ಮತ್ತು ತೆಲುಗು, ತಮಿಳು ಅಲ್ಲಿ ತಾರತಮ್ಯನೇ ಇಲ್ಲ. ಹೊಸಬರದು ಹಳೆಬರು ಅಂತ ಎಲ್ಲ ಪಿಕ್ಚರ್ ಅವರು ಎಲ್ಲ ಪಿಕ್ಚರಿಗೆ ಬಂದು ಎಲ್ಲ ಪಿಕ್ಚರಿಗೆ ನ್ಯಾಯ ಒದಗಿಸ್ತಾರೆ. ನಮ್ಮದು ಲ್ಯಾಂಗ್ವೇಜಲ್ಲಿ ಭಾರಿ ಒಂದು ಕನ್ನಡ ಇಂಡಸ್ಟ್ರಿ ಭಾರಿ ಅಟ್ಟರ ಫ್ಲಾಪ್ ಇದೆ. ಇಂಥ ಅಟ್ಟರ ಫ್ಲಾಪ್ ಇರುವಾಗ ಒಳ್ಳೆ ಪಿಕ್ಚರ ಭಾರಿ ದುಃಖದ ವಿಷಯ. ಎಲ್ಲ ಪಿಕ್ಚರ್ ಕನ್ನಡದವ್ರು ಬಂದು ನೋಡಬೇಕು, ಗೆಲ್ಲಿಸ್ಬೇಕಂತೇಳಿ ಒಂದು ಕಳಕಳಿ ವಿನಂತಿ. ಹಾಗೆ ಫುಲ್ ಮೀಲ್ಸ್ ಸಹ ಭಾರಿ ನಮ್ಮ ಊರಿನವ್ರದ್ದೇ. ನಮ್ಮ ಲಿಖಿತ್ ಶೆಟ್ಟಿ ಅವರು ಭಾರಿ ಒಳ್ಳೆ ಆಗಿದೆ. ಇದು ಫುಲ್ ಮೀಲ್ಸ್ ಸಹ ದೊಡ್ಡ ಪ್ರಮಾಣದಲ್ಲಿ ಇಡೀ ಕರ್ನಾಟಕ ಜಯಭಾರಿ ಬಾರಿಸಬೇಕು ಮತ್ತು ಒಳ್ಳೆಯದಾಗಲಿ. ಮಸ್ತ್ ಶೋಕ ಆತನು ದಯಪಂಡ ಒಂಜಿ ಆಟೋಗ್ರಾಫರ್ ದಾಕಲ್ಲ ಒಂಜಿ ಫೋಟೋಗ್ರಾಫರ್ ದಾಕಲ್ಲ ಜೀವನ ಪಂಡ ನೆಟ್ ತೂಡಾಪ್ನಿ ಈ ಫಿಲ್ಮುಡು ಮಸ್ತ್ ಶೋಕ್ ಮಲ್ದಿರು. ಒಂಜಿ ಲಿಖಿತ್ನ ಆ್ಯಕ್ಟಿಂಗ್ ಯಾವುದು ಪೋಡಿ ಹೀರೋಯಿನ್ ಅವರು ಪಂಡ ಮಸ್ತ್ ಶೋಕ ಆತನು. ಬಕ ಲಾಸ್ಟ್ ತಿಕ್ಕೊಂಡಂಚಿನ ಒಂಜಿ ಪ್ರೀತಿ ಉಂಡತೆ ಅವು ಅದ್ಭುತ. ಎಸ್ಎಸ್ಸಿ ಅವರು ಅಕ್ಕಲು ಕೊರ್ಪಿನಂಚಿನ ಎಫೆಕ್ಟ್ ಉಂಡತೆ ಮಾತೆರ್ಗಳು ಗೆಂದೋಡು ಬಂದು ತುಳುವೇರು ಕುಡೋರ ಗೆಂದೋಡು
ಗೆಂದುವೇರು ಮಾತೆರ್ಗಳ ನಮಸ್ಕಾರ ನಿಕುಲು ಈತು ಪೊರ್ತು ತೂಯಿನಂಚಿನ ಲಿಖಿತ್ ಶೆಟ್ಟಿ ಮೇರ್ನ ಅಭಿನಯದ ಫುಲ್ ಮೀಲ್ಸ್ ಲಿಖಿತ್ ಶೆಟ್ಟಿ ಏರೊಂದಿಗೆ ಎನ್ನಗ ನೆಡ್ತೊಂಬು ಒರೆಯಡದರೆ ಅಸಲ್ ಮದಿಮೆ ಮನ್ಪುನಂಚಿನ ಸೂಪರ್ ಹಿಟ್ ಸಿನಿಮಾಲೆಡ್ ಅಭಿನಯ ಮಂತಿನಂಚಿನ ತುಳುವೆ ಮಸ್ತ್ ವರ್ಷದ ಬೊಕ್ಕ ಆರಿತ್ತೆ ತುಳುನಾಡಿಗೆ ಬತ್ತದ ಒಂಜಿ ಕನ್ನಡ ಸಿನಿಮಾನ ಪ್ರಚಾರ ಮಂತೊಂದು ಕುಡ್ಲಡಿನಿ ಪ್ರೀಮಿಯರ್ ಶೋ ಇದ್ದಂಡು ಪ್ರೀಮಿಯರ್ ಶೋ ತೂಯಿನಂಚಿನ ವೀಕ್ಷಕರು ಈ ಸಿನಿಮಾದ ಬಗ್ಗೆ ದಾದ ಬಂಡೇರು ಬಂದು ಕೇಂಡರು ಸೊ ಈ ಸಿನಿಮಾ 21 ತಾರೀಕು ದಾನಿ ನವೆಂಬರ್ ಬಿಡುಗಡೆ ಒಂದು ನಿಗಿನ ಕೈತಲ್ದ ಥಿಯೇಟರ್ ಟಿಕೆಟ್ ಬುಕ್ ಮನ್ಪುಲೆ ಒಂದು ಸಿನಿಮಾ ಅಂತೂಲೆ ಒಂದು ಏನಿತ್ತ ವೀಡಿಯೋ ಆದಿತ್ತನು ವೀಡಿಯೋ ಇಷ್ಟ ಆದಿತ್ತನು ವೀಡಿಯೋನ ಲೈಕ್ ಮನ್ಪುಲೆ ಚಾನಲ್ ಸಬ್ಸ್ಕ್ರೈಬ್ ಮನ್ಪುಲೆ ಏನು ಕೂಡ ಒಂದು ವೀಡಿಯೋ ತಿಕ್ವೆ ನಮಸ್ಕಾರ.